ಕರಾವಳಿಯ ಆಕರ್ಷಕ ವಿಹಾರ ತಾಣ ಕಾಪು ಲೈಟ್ ಹೌಸ್ ಮತ್ತು ಬೀಚ್ ಇದೀಗ ಪ್ರವಾಸಿಗರಿಗೆ ಸಂಪೂರ್ಣ ಮುಕ್ತವಾಗಿ ತೆರೆದುಕೊಂಡಿದೆ. ಪ್ರವಾಸಿಗರು, ಮಕ್ಕಳು ಮತ್ತು ವಿಹಾರಾರ್ಥಿಗಳ ಕಲರವ ಪ್ರಾರಂಭಗೊಂಡಿದೆ. ಕೊರೋನಾ ಎರಡನೇ ಅಲೆಯ ಕಾರಣದಿಂದ ಕಳೆದ ಮಾರ್ಚ್ ತಿಂಗಳಿನ ಅಂತ್ಯದಿಂದ ಕಾಪು ಬೀಚ್ಗೆ ಸಾರ್ವಜನಿಕರು ಮತ್ತು ಪ್ರವಾಸಿಗರ ಪ್ರವೇಶಕ್ಕೆ ಅಧಿಕೃತವಾಗಿ ನಿರ್ಬಂಧ ವಿಧಿಸಲಾಗಿತ್ತು. ಇದರಿಂದಾಗಿ ಬೀಚ್ ಪ್ರವಾಸೋದ್ಯಮ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಬೀಚ್ನಲ್ಲಿ ವ್ಯಾಪಾರ ವಹಿವಾಟುಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದವು. ರಾಜ್ಯದಾದ್ಯಂತ ಕೊರೋನಾ ಕಾರಣ ನಿಬಂಧನೆಗಳು ಕೂಡ ಒಂದೊಂದಾಗಿ ತೆರವಾಗಿದ್ದು, ಕಾಪು ಬೀಚ್ನಲ್ಲಿ ನಿಂತು ಹೋಗಿದ್ದ ಬಹುತೇಕ ಚಟುವಟಿಕೆಗಳು, ಅಂಗಡಿಗಳು ಕೂಡ ಒಂದೊಂದಾಗಿ ತೆರೆದುಕೊಂಡಿವೆ. ಇದರಿಂದಾಗಿ ಕಳೆದ ಒಂದು ವಾರದಿಂದ ಈಚೆಗೆ ಕಾಪು ಬೀಚ್ಗೆ ಆಗಮಿಸುವ ಸ್ಥಳೀಯ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗುತ್ತಿದ್ದು, ವಿಹಾರಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. ಕಳೆದ 2 ವಾರಗಳಿಂದ ಈಚೆಗೆ ವಾರಾಂತ್ಯದಲ್ಲಿ ಬೀಚ್ಗೆ ಬರುವ ಹೊರ ಜಿಲ್ಲೆಗಳು, ಹೊರ ರಾಜ್ಯಗಳ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದ್ದು, ಶನಿವಾರ ಮತ್ತು ರವಿವಾರ ಸಂಜೆ ಬೀಚ್ನಲ್ಲಿ ಹೆಚ್ಚಿನ ಜನಸಂದಣಿ ಕಂಡುಬಂದಿದೆ. ಕೊರೋನಾ ಆಗಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಈಗ ಒಂದು ವಾರ ಆಯಿತು ಸ್ವಲ್ಪ ಓಪನ್ ಮಾಡಿ, ಸ್ವಲ್ಪ ಜನ ಬರ್ತಾ ಇದ್ದಾರೆ. ಅಂದರೆ ಈಗ ಮುಂದೆ ಸ್ವಲ್ಪ ಬರ್ಬೋದು ಜನ. ಈಗ 4 ತಿಂಗಳು ಏನಿಲ್ಲ ಇತ್ತು, ಈಗ ಸ್ವಲ್ಪ ಮುಂದೆ ಆಗ್ಬೋದು ಅಂತೇಳಿ ಇದುಂಟು. ನೋಡಬೇಕು ಏನು ಆಗುತ್ತೆ.